ಮುಸಾನ್ ಹಾಜಿ ಕರ್ನೂರು ಪ್ರಗತಿಪರ ಕೃಷಿಕರು ಸ್ವತಃ ಕಂಡೋಡು ಜರ್ತದ ಎರಳೆಣ್ಣೆ ಕಟ್ಟದ ದಪ್ಪು ನಂಚಿನ ವ್ಯಕ್ತಿ ನೇಜಿ ನಡುಪು ನಂಚಿನ ವ್ಯಕ್ತಿ ದಿನನಿತ್ಯಲ ಕೃಷಿಗೆ ತೊಡಗಿಸೋ ನಿಂಪಿನಂಚಿನ ವ್ಯಕ್ತಿ ರಾಜಕೀಯವಾದ ಈ ನಟನಿಗೆ ಮುನ್ನೂರು ಗ್ರಾಮದ ವಲಯ ಕಾಂಗ್ರೆಸ್ ಅಧ್ಯಕ್ಷರಿಲ್ಲ ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರಿಲ್ಲ ಅತ್ಯಂತ ಯಶಸ್ವಿ ಕೃಷಿಕೆ ಪಂಡದೆ ಪ್ರಗತಿಪರ ಕೃಷಿಕೆ ಪಂಡದೆ ಪುದಾರ್ ಪಡೆಯಿನಾರು ಎನ್ ಮುಸಾನ್ ಹಾಜಿ ಕರ್ನೂರು ಈ ವೇದಿಕೆಯಲ್ಲಿ ಆರೆಲ್ಲ ಮಾತೇರಿನ ವತಿಯಿಂದ ಆತ್ಮೀಯವಾದ ಸ್ವಾಗತ ಮಂತ್ರಿಲ್ಲ ಈ ಕೆಸರಡೊಂಜಿ ಕಾರ್ಯಕ್ರಮಕ್ಕೂ ಕಾರಣೀಭೂತರಾಯಿನಾರು ಗಿರೀಶ್ ಕುಮಾರ್ ರೈಕಳು ಅರೆಗೆ ಬೊಡೆನಾಥ ಜಾಗೆ ಉಂಡ ಈ ಊರುಡು ಆ ಜಾಗೆ ಒಂಜಿ ಮಲ್ಪೋಡು ಬಂದ ಉದ್ದೇಶ ಈ ಕಾಳಿ ಕಂಡೋಡು ಒಂಜಾತ ಈ ಊರದ ಜನಕುಲಲ್ಲಿ ಸೇರ್ಸ ಒಂದು ಅಕ್ಕಲಿಗೆ ಒಂದು ಸಂತೋಷದ ದಿನೋಡು ಕೊರಡು ಬರ್ಮನ ಉದ್ದೇಶಡು ಕೆಸರಡೊಂಜಿ ದಿನ ಕಾರ್ಯಕ್ರಮವನ್ನು ಮೂಲ ಆಯೋಜನೆ ಮಲ್ತಿನಾರೆ ಗಿರೀಶ್ ಕುಮಾರ್ ರೈಕಳು ಈ ಭಾಗದ ಮಾತೇರ್ನಲ ಆತ್ಮೀಯರು ನಮ್ಮ ಮಾತೇರ್ಲ ಪ್ರೀತಿಡಾರೇನೆ ಪಟ್ಲೇರೆಂದು ಮಣ್ಣೊಂದಿಲ್ಲ ಅಂಜಿನ ಗಿರೀಶ್ ಕುಮಾರ್ ರೈಕಳು ನೀವು ವೇದಿಕೆಯಲ್ಲಿ ಯಾರೆಲ್ಲ ಆತ್ಮೀಯವಾದ ಸ್ವಾಗತ ಮಲ್ತೊಂದಿಲ್ಲ ನಿವೃತ್ತ ಸೈನಿಕರೇ ಈ ಭಾಗದ ಸಾಮಾಜಿಕವಾದ ಧಾರ್ಮಿಕವಾದ ತೊಡಗಿಸಿದ್ದಾರೆ ನಾರಾಯಣ ರೈ ಬೆಡಿಗದ್ದೆ ಇನಿ ಈ ವೇದಿಕೆಯಲ್ಲಿ ನಿವೃತ್ತಿ ಸೈನಿಕ ವೃತ್ತಿಗಾರ ನಿವೃತ್ತಿ ಆಯ್ಲ ಪ್ರವೃತ್ತಿ ಸಮಾಜೋಡು ತೊಡಗಿಸಿದ್ದಾರೆ ಶ್ರೀಯುತ ನಾರಾಯಣ ರೈ ಬೆಡಿಗದ್ದೆ ಎಂಬರೆಲ್ಲ ಸ್ವಾಗತ ಮಲ್ತೊಂದಿಲ್ಲ ಅಂಜನೆ ನನವರೇ ಆತ್ಮೀಯರು ಮಾತ ಕಾರ್ಯಕ್ರಮ ತೊಡಗಿಸುತ್ತಾರೆ ಕಾವು ಕೃಷಿ ಪತ್ತು ಸಹಕಾರಿ ಸಂಘದ ನಿರ್ದೇಶಕರು ರಾಮಣ್ಣ ನಾಯ್ಕ ಉಂಬೇರ್ಲ ಉಳ್ಳೇರು ಅರೆಲ್ಲ ಏನ ಆತ್ಮೀಯವಾದ ಸ್ವಾಗತ ಮಲ್ತೊಂದಿಲ್ಲ ಅಂಜನೆ ಮುಲ್ಪ ರಾಮದಾಸ್ ಪೂಜಾರ್ಲು ಜಯಚಂದ್ರ ಸೇರಾಜೆ ರವಿ ಅಂಜನೆ ಸುನೀಲ್ ಕುಮಾರ್ ಉಳ್ಳೇರು ಗೊರಗಪ್ಪೇರು ಈ ಭಾಗ ಈ ಕಾರ್ಯಕ್ರಮ ತೊಡಗಿಸುತ್ತಾರೆ ಶ್ರೀಶ್ ಕುಮಾರ್ ರೈಕಳು ಆರೆ ಯಶಸ್ವಿಯಾದ ಈ ಕಾರ್ಯಕ್ರಮ ಆಯೋಜನೆ ಮಲ್ಪನೈಡೆ ಆರ್ನ ಪಾತ್ರ ಬಹಳ ಮುಖ್ಯ ಶ್ರೀಶ್ ಕುಮಾರ್ ರೈಕಳು ಅರ್ಲ ಉಳ್ಳೇರು ಅರೆಲ್ಲ ಈ ಕಾರ್ಯಕ್ರಮ ಸ್ವಾಗತ ಮಲ್ತೊಂದು ಪತ್ರಿಕಾ ಮಾಧ್ಯಮದಗಳು ಉಳ್ಳೇರು ಸುದ್ದಿ ಮಾಧ್ಯಮದಗಳು ದೃಶ್ಯ ಮಾಧ್ಯಮದಗಳು ಅಕ್ಲೆಲ್ಲ ಯಾನೆ ಆತ್ಮೀಯವಾದ ಈ ಕಾರ್ಯಕ್ರಮ ಸ್ವಾಗತ ಮಲ್ತೊಂದು ಇತ್ತೆ ಈ ಕಾರ್ಯಕ್ರಮ ದೀಪ ಬೆಳಗಿಸಿದ ಮೂಲಕ ವಿದ್ಯುಕ್ತವಾದ ನಾರಾಯಣ ಪೂಜಾರಲ್ಲಿ ಉದ್ಘಾಟನೆ ಮಲ್ಪೋಡು ಬಂದು ಆಟೆಯನ್ನು ವಿನಂತಿ ಮಲ್ತೊಂದಿಲ್ಲ ತಾರಾಯಣ ಹಾಕುವ ಮೂಲಕ ಮುಸಾನ್ ಹಾಜಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊರೋಡು ಅರ್ಧ ವಿನಂತಿ ಮಲ್ತೊಂದು ಪ್ರಗತಿಪರ ಕೃಷಿಕರು ಇನ್ನಿತ ಕಾರ್ಯಕ್ರಮದ ಉದ್ಘಾಟಕರಾದ ಬತ್ತಿನಂಚಿನ ನಮ್ಮ ಮಾತೇರ್ನಲ ಆತ್ಮೀಯರು ಮುಸಾನ್ ಹಾಜಿ ಕರ್ನೂರು ಬಹುಶಃ ಒಂದು ಸಂದರ್ಭಡು ಮರಕಡದ ಈ ಇಲ್ಲಡೆಗಳ ಮುಸಾನ್ ಹಾಜಿಗಳ ನಿಕಟ ಸಂಬಂಧ ಪಣಂಚಿನ ಒಂಜಿ ಘಟನೆ ಯಾರು ಪಣ್ಣೊಂದುಲ್ಲೆ ಬಹುಶಃ ಮರಕಡದ ಮಹಾವಿಷ್ಣು ಮೂರ್ತಿನ ಆ ಒಂಜಿ ಪುಣ್ಯ ಕ್ಷೇತ್ರ ಗತ ಕಾಲೋಡು ನರಸಿನಡ್ಕ ಪಣಂಚಿನ ಮುಸಾನ್ ಹಾಜಿಯರ್ನ ಆ ನೆರೆಟಿ ಇತ್ತಂದೆ ಒಂದು ಪಂಪಣವು ನಮಗೂ ಮಾತೇರ್ಲ ಗೊತ್ತುಂಟು ಈ ಸಂದರ್ಭಡು ಇನಿಲ ಮರಕಡಡು ಮಹಾವಿಷ್ಣು ಮೂರ್ತಿನ ಒತ್ತಕೋಲ ಅನಗ ಮುಸಾನ್ ಹಾಜಿಯಾರ್ನ ಕುಟುಂಬದ ಅವಳು ಇರ್ತದೆ ಆ ದೈವವು ಆಕಲ್ನ ಕಾಣಿಕೆಯನ್ನು ಕೊರ್ಪಣಂಚಿನ ಸಂದರ್ಭಗಳು ನಮ್ಮ ತೋಟ ಇಣಿತ ಕಾರ್ಯಕ್ರಮ ಆ ಮುಸಾನ್ ಹಾಜಿ ನಮ್ಮ ಜೊತೆ ಒಳ್ಳೆಯ ಪಾತೆರಡು ಬಂದು ಅದು ವಿನಂತಿ ಆತ್ಮೀಯರೇ ಶ್ರೀ ಪಂಚಲಿಂಗೇಶ್ವರ ಜನಪದ ಮತ್ತು ಕ್ರೀಡಾ ಸಂಘ ಈಶ್ವರಮಂಗಲ ಇದರ ವತಿಯಿಂದ ನಡೆಯುವ 4ನೇ ವರ್ಷದ ಕೆಸರು ಒಂಜಿ ದಿನದ ಎಂಬ ಈ ಸೊಬಗಾದ ಕಾರ್ಯಕ್ರಮವನ್ನು ನಮ್ಮೂರ ಕಲೆ ಮತ್ತು ಕ್ರೀಡಾ ಜನರು ಸೇರಿಕೊಂಡು ನಡೆಸುತ್ತಿದ್ದಾರೆ. ಇದರಲ್ಲಿ ಭಾಗವಹಿಸಲು ತುಂಬಾ ಸಂತೋಷವಾಗುತ್ತದೆ. ಅನಾದಿನ ಕಾಲದಿಂದಲೂ ನಮ್ಮ ಹಳ್ಳಿಗಳಲ್ಲಿ ಮಳೆಗಾಲದಲ್ಲಿ ಬರುವ ಆಟಿ ತಿಂಗಳ ಸಂಭ್ರಮವೇ ಬೇರೆ. ನಾವೆಲ್ಲ ಕೃಷಿಕ ಪ್ರಧಾನವಾದ ಕುಟುಂಬದಲ್ಲಿ ಜನಿಸಿದವರು. ಸಣ್ಣ ಪ್ರಾಯದಲ್ಲಿ ನಾವೆಲ್ಲ ಗದ್ದೆಗಳಲ್ಲಿ ಇರಿದು ಉಳುಮೆ ಮಾಡಿದವರು, ಕೋಣಗಳನ್ನು ಓಡಿಸಿದವರು, ನಾಟಿ ಮಾಡಿದವರು. ಆದರೆ ಈಗಿನ ತಲೆಮಾರಿನ ಜನರಿಗೆ ಇವುಗಳನ್ನು ನೋಡಲೇ ಅಸಾಧ್ಯ. ಆ ಕಾಲದಲ್ಲಿ ಆಟಿಕಳಜ, ಬೇಸದಾರಿ, ಜಾನಪದ ಪಡ್ಡಾನಗಳು, ತಿನ್ನಲು ಪತ್ರಡೆ, ಅಪ್ಪ ಕುಡಿಯಲು ಪಾಳೆ ಮರದ ಹಾಲು, ಬೀದರು, ಕಣಳೆಯ ಪದಾರ್ಥ, ಹುಡುಗು ಬಂದಾಗ ಹುಟ್ಟುವ ಹಣ ಬೇಗಳು, ಇದೊಂದು ಸಂತೋಷವೇ ಬೇರೆ. ಆದರೆ ಇವುಗಳನ್ನು ಮುಂದಿನ ತಲೆಮಾರಿಗೆ ಪರಿಚಯಿಸುವ ಈ ಕಾರ್ಯಕ್ರಮ ಸುಂದರವಾಗಿದೆ. ಇದರಿಂದ ನಾಡಿನ ಸರ್ವರು ಸೇರಿಕೊಂಡು ಮಾಡುವುದರಿಂದ ಜನರಲ್ಲಿ ಪರಸ್ಪರ ಸೌಹಾರ್ದತೆ, ಸಹೋದರತೆ ಬೆಳೆಸುವ ಸಾಧ್ಯ. ಇದರಿಂದಾಗಿ ನಾಡಿನ ಪ್ರಗತಿಯೂ ಆಗುತ್ತದೆ. ಈ ಕಾರ್ಯಕ್ರಮವು ಸಂಜೆ ತನಕ ಸುಸೂತ್ರವಾಗಿ ಜರಗಲಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ನಾಡಿನ ಸರ್ವರಿಗೂ, ರಾಜಕೀಯ, ಧಾರ್ಮಿಕ, ಸಾಮಾಜಿಕ ನಾಯಕರಿಗೂ, ಕಾರ್ಯಕ್ರಮ ಆಯೋಜನೆ ಮಾಡಿದವರಿಗೂ
ವಂದಿಸುತ್ತಾ ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಅತಿಥಿಗಳನ್ನು ಗೌರವಿಸುವಂತಹ ಕಾರ್ಯಕ್ರಮ. ಇವತ್ತಿನ ಉದ್ಘಾಟನಾ ಸಮಾರಂಭದಲ್ಲಿ ದೀಪವನ್ನು ಬೆಳಗಿಸಿದಂತಹ ನಾರಾಯಣ ಪೂಜಾರಿ ಸರಳಿಮೂಳೆ ಇವರನ್ನು ಗಿರೀಶ್ ಕುಮಾರ್ ರೈ ಗೌರವದ ಪೇಟ ಮತ್ತು ಶಾಲು ಹಾಗೂ ಹಾರವನ್ನು ಹಾಕಿ ಗೌರವಿಸಬೇಕು. ಅವರ ಜೊತೆಯಲ್ಲಿ ನಾರಾಯಣ ರೈ ಬೆಡಿಗದ್ದೆಯವರು ಕೂಡ ಸೇರಿಸಿಕೊಳ್ಳಬೇಕು. ಪ್ರಗತಿಪರ ಕೃಷಿಕರು ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವದ ನಾರಾಯಣ ಪೂಜಾರಿ ಅವರನ್ನು ಈ ಸಮಿತಿಯ ವತಿಯಿಂದ ಸನ್ಮಾನಿಸುವಂತಹ ಕಾರ್ಯಕ್ರಮ. ಗಿರೀಶ್ ಕುಮಾರ್ ರೈ ಮರಕಡ ಇವರು ಶ್ರೀ ನಾರಾಯಣ ರೈ ಅವರು ಪೇಟವನ್ನು ತೊಡಿಸುವ ಮೂಲಕ ಅವರನ್ನು ಗೌರವಿಸಿದ್ದಾರೆ. ಸ್ಮರಣಿಕೆಯನ್ನು ನೀಡಿ ನಾರಾಯಣ ಪೂಜಾರಿ ಅವರನ್ನು ಈ ಕಾರ್ಯಕ್ರಮದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಇವತ್ತಿನ ಉದ್ಘಾಟನಾ ಸಮಾರಂಭದ ಅತಿಥಿ ಮುಸಾನ್ ಹಾಜಿ ಕರ್ನೂರು ಇವರು ಕೂಡ ಇವರನ್ನು ಸನ್ಮಾನಿಸುವಂತಹ ಕಾರ್ಯಕ್ರಮ. ಮೊಸಾನ್ ಹಾಜಿ ಅವರು ಸದಾ ನಗುಮುಖದ ಅಸನ್ಮುಖಿ, ಎಲ್ಲರೊಂದಿಗೆ ಕೂಡ ಅತ್ಯಂತ ಹಾಸ್ಯಭರಿತವಾಗಿ ಮಾತನಾಡಿಸಿ ಸಂತೋಷಗೊಳಿಸುವಂತಹ ವ್ಯಕ್ತಿ. ನಮಗೆಲ್ಲರಿಗೂ ಕೂಡ ಆದರ್ಶರು ಶ್ರೀಯುತ ಮೊಸಾನ್ ಹಾಜಿ ಅವರು ಇವತ್ತಿನ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳು. ಸುರುದ ಗೊಬ್ಬ ನಿಧಿ ನಾಡ್ಮಂಚಿನ ಗೊಬ್ಬ ಸುರುದ ಇನಾಮನ ಪಡೆಪನಕಲ ಕೆಂಪು ಪ್ಲಾಸ್ಟಿಕ್ ಒಂಜಿ ತಾರೈನಿಂಗ್ಲ ಕೌಂಟರ್ ದೀತ ಅಕಲ ಸುರುದ ಇನಾಮನ ಪಡೆಪೇರು ಐನು ಪಡತನಕಲು.
ಈ ಜನಾರ್ದನ ಪೂಜಾರಿ ಪದಡ್ಕ ಈ ಕಾರ್ಯಕ್ರಮ ಉದ್ಘಾಟನೆ ಮಲ್ಪೆರೊಳ್ಳಿದೆ ಅಂಚನೆ ಹಿಂದೂ ಸಂಘಟಕ್ಕೆ ಯುವಕರನ್ನ ಕಣ್ಮಣಿ ಪುತ್ತಿಲ ಪರಿವಾರದ ಗೌರವಾಧ್ಯಕ್ಷರಲಾಯಿನಂಚಿನ ಸನ್ಮಾನ್ಯ ಅರುಣ್ ಕುಮಾರ್ ಪುತ್ತಿಲ ನಮ್ಮ ಜೊತೆಡುಳ್ಳಿರ ಅರೆಲ್ಲ ಸ್ವಾಗತ ಮಲ್ತೊಂದುಲ್ಲ ಈ ಕಾರ್ಯಕ್ರಮ ಅರ್ಲ ಭಾಗವಹಿಸಿರುಳ್ಳಿರಿ ಈ ಕಮಲ ಕೂಟಣ ಉದ್ಘಾಟನೆ ಮಲ್ಪೇರ ಅತ್ಯಂತ ಪ್ರೀತಿಡು ನಮ್ಮ ಲಿಪ್ಪನಾಗ ಜನಾರ್ದನ ಪೂಜಾರಿ ಪದಡ್ಕ ಉದ್ಯಮಿಲ್ಲ ಉತ್ಸಾಹಿ ತರುಣೆ ಪಡಮಳೆದ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಲ್ಲ ಚೇತ ಜನಾರ್ದನ ಪೂಜಾರಿ ಪದಡ್ಕ ಅಂಬೇರ ಸ್ವಾಗತ ಮಲ್ತೊಂದುಲ್ಲ ಅಂಚನೆ ಎಂಕಲ್ನೊಟ್ಟಿಗೆ ಯುವಕರನ್ನ ಕಣ್ಮಣಿ ಪುತ್ತೂರುಡು ಒವ್ವೇ ಸಮಸ್ಯೆ ಇಲ್ಲ ಐಕ್ ಧೈರ್ಯಡು ಗುಂಪು ಜತ್ತದ ಐನ್ ಹೋರಾಟ ಮಲ್ತದ ಜನಗಳಿಗೆ ನ್ಯಾಯನ ಕೊಡ್ಪಣಾರೆ ಅರುಣ್ ಕುಮಾರ್ ಪುತ್ತಿಲ ಪರಿವಾರದ ಮುಖ್ಯಸ್ಥರಾದ ಇನಿ ನಮ್ಮೊಟ್ಟಿಗೆ ನಮ್ಮ ಲೆತ್ತನಾಗ ಭಾರಿ ಸಂತೋಷದ ಒತ್ತೊಂದು ಈ ಕಾರ್ಯಕ್ರಮ ಬರ್ತದೆ ಆರೆಲ್ಲ ಈ ಕಾರ್ಯಕ್ರಮ ಅತ್ಯಂತ ಆತ್ಮೀಯವಾದ ಸ್ವಾಗತ ಮಲ್ತೊಂದಿಲ್ಲ ಅಂಚನೆ ಬತ್ತಿನ ದಿನ ಮಾತ ಬಂಧುಗಳೆಲ್ಲ ಸ್ವಾಗತ ಮಲ್ತೊಂದು ಈ ಒಂದು ಕಾರ್ಯಕ್ರಮ ಪಾಲ ಯಾಕುನ ಮೂಲಕ ಜನಾರ್ದನ ಪೂಜಾರಿ ಪದಡ್ಕ ಉದ್ಘಾಟನೆ ಮಲ್ಪಡುವುದು ಅರ್ಧ ಕೇಳೋದಲ್ಲ ಹೆಸರಿನ ಒಕ್ಕಿಂದಿರುತ್ತ ಗೊಬ್ಬದೊಟ್ಟಿಗೆ ಕಂಬಳದ ವ್ಯವಸ್ಥೆ ಸುರೂತ ಎರಡು ಜೊತೆ ಕಂಬಳದ ಕಡೆಗೆ ಮಾತ್ರ ಜೋರ್ ತಾಟಿ ಕೊಟ್ಟಿದ್ದು ಎರಡು ಕಂಬಳ ಹೊಡೋಣ ಹೆಪ್ಪಾಡಿ ವಯ್ಯಾರ ಉಮೇಶ್ ಸುವರ್ಣ ಅಣ್ಣ ಎಲ್ಲ ಯಜಮಾನರಿಗೆ ಇದು ಬೆಲೆ ಗೌರವದ ಚಾಲು ಐದು ಒಟ್ಟಿಗೂ ಇರಲಿಕ್ಕೆ ಕುರು ಐದು ಒಟ್ಟಿಗೂ ಒಂದು ಊಟದ ಸ್ಮರಣೆ ಪೂಜಾರಿ ಬಂದ ಉದ್ಯಮಿಗಳು ಜನಾರ್ದನ ಪೂಜಾರಿ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಜ್ಜನ ಬಂಧುಗಳೇ, ಮಾತೆಯಂದಿರೆ, ಒಂದು ಸುಂದರವಾಗಿರತಕ್ಕಂತಹ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇವತ್ತು ಭಾಗಿಗಳಾಗಿದ್ದೇವೆ.
ಒಟ್ಟಾರೆಯಾಗಿ ಇಡೀ ಸಮಾಜವನ್ನ ಒಗ್ಗೂಡಿಸಬೇಕು ಅನ್ನತಕ್ಕಂತಹ ಕಲ್ಪನೆಯ ಜೊತೆಗೆ ಅನಾದಿ ಕಾಲದಿಂದ ನಾವೆಲ್ಲರೂ ಆಚರಿಸಿಕೊಂಡು ಬಂದಿರತಕ್ಕಂತಹ ಸಂಪ್ರದಾಯಗಳನ್ನ ಒಂದಷ್ಟು ನೆನಪಿಗೆ ತರತಕ್ಕಂತಹ ಮತ್ತು ನಮ್ಮ ಸಂಸ್ಕೃತಿ ವಿಚಾರಧಾರೆಗಳನ್ನ ಮುಂದಿನ ಪೀಳಿಗೆಗೆ ಒಂದಷ್ಟು ತಿಳಿಸಬೇಕು ಅನ್ನುವಂತ ಯೋಚನೆಯ ಅಡಿಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಆಯೋಜನೆ ಆಗಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಆಟಿ ತಿಂಗಳಿನಲ್ಲಿ ಈ ರೀತಿಯ ಕೆಸರಡೊಂಜಿ ಕ್ರೀಡಾಕೂಟ ಆಯೋಜನೆ ಮಾಡಿ ಇಡೀ ಸಮಾಜವನ್ನ ಒಗ್ಗೂಡಿಸತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯ ಮತ್ತು ಆ ಹಿಂದೆ ಇದ್ದಿರತಕ್ಕಂತಹ ಸಂಪ್ರದಾಯಗಳು ನಮ್ಮ ಜೀವನ ಪದ್ಧತಿಗಳನ್ನ ಇವತ್ತಿಗೂ ಕೂಡ ನಾವೆಲ್ಲ ಅಳವಡಿಸಿಕೊಂಡು ಹೋಗಬೇಕಾಗಿರತಕ್ಕಂತ ಅನಿವಾರ್ಯತೆಯಲ್ಲಿದೆ ಅನ್ನತಕ್ಕಂತ ಯೋಚನೆಯ ನಡುವೆ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ವಿಶೇಷವಾಗಿ ಕೆಸರಡೊಂಜಿ ದಿನದ ಕಾರ್ಯಕ್ರಮದಲ್ಲಿ ನಮ್ಮ ಜನಪದ ಕ್ರೀಡೆಯಾಗಿರತಕ್ಕಂತ ಕಂಬಳಕ್ಕೆ ವಿಶೇಷವಾಗಿರತಕ್ಕಂತ ಆದ್ಯತೆಯನ್ನ ಕೊಟ್ಟು ಈ ಗ್ರಾಮಾಂತರ ಪ್ರದೇಶದಲ್ಲಿಯೂ ಕೂಡ ಒಂದು 18 ಜೋಡಿ ಇವತ್ತು ಆ ಕಂಬಳದ ಕೋಣಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತದೆ ಅಂತ ಹೇಳಿ. ಆದ್ರೆ ನಮ್ಮ ಹಳ್ಳಿಯಲ್ಲಿ ಕಂಬಳದ ಬಗ್ಗೆ ಇದ್ದಿರತಕ್ಕಂತ ಅಭಿಮಾನ ಇವತ್ತು ಇದು ಈ ಕಾರ್ಯಕ್ರಮದ ಮುಖಾಂತರ ಸಾಕ್ಷಿಯಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಸರ್ಕಾರ ಕೂಡ ಕಂಬಳಕ್ಕೆ ವಿಶೇಷವಾಗಿರತಕ್ಕಂತಹ ಶಕ್ತಿಯನ್ನ ಕೊಡಬೇಕು ಅನ್ನುವಂತಹ ಯೋಚನೆಯ ಅಡಿಯಲ್ಲಿ ಕಂಬಳವನ್ನ ಆಯೋಜನೆ ಮಾಡತಕ್ಕಂತಹ ಯಾರು ಆಯೋಜನೆ ಮಾಡ್ತಾರೆ ಅವರಿಗೂ ಕೂಡ ಆರ್ಥಿಕ ಸಹಕಾರವನ್ನು ಕೊಟ್ಟಿರತಕ್ಕಂತಹ ಸಂಗತಿಗಳು ನಡೀತಾ ಇದೆ. ಒಟ್ಟಾರೆಯಾಗಿ ನಮ್ಮ ಜೀವನ ಪದ್ಧತಿ ಅವಿಭಕ್ತ ಆ ಜೀವನ ಪದ್ಧತಿಯನ್ನ ನಾವೆಲ್ಲ ಅಳವಡಿಸಿಕೊಂಡು ಮುಂದಿನ ದಿವಸಗಳಲ್ಲಿ ಈ ಬದುಕಿಗೆ ಹೊಸ ಆ ಒಂದು ಚೈತನ್ಯವನ್ನ ಕೊಡತಕ್ಕಂತಹ ಸಂದರ್ಭ ಮತ್ತು ನಾವೆಲ್ಲರೂ ಇವತ್ತು ಅನೇಕ ಕ್ರೀಡೆಗಳ ಮುಖಾಂತರ ನಾವು ಆಚರಿಸಿಕೊಂಡು ಬಂದಿರತಕ್ಕಂತ ಎಲ್ಲ ಸಂಪ್ರದಾಯಗಳನ್ನ ಮುಂದಿನ ಪೀಳಿಗೆ ಕೂಡ ಉಳಿಸಿಕೊಂಡು ಹೋಗಬೇಕು ಅನ್ನತಕ್ಕಂತ ಯೋಚನೆ ಅಡಿಯಲ್ಲಿ ಮಹತ್ತರವಾಗಿರತಕ್ಕಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಈ ಹಿನ್ನೆಲೆಯಲ್ಲಿ ಸಹೋದರರು ಒಳ್ಳೆಯ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲರನ್ನ ಕೂಡ ಒಂದು ಕಡೆ ಸೇರಿಸತಕ್ಕಂತಹ ಪ್ರಾಮಾಣಿಕ ಕೆಲಸ ಕಾರ್ಯವನ್ನ ಮಾಡಿದ್ದಾರೆ. ಮುಂದಿನ 100 ವರ್ಷಗಳ ಕಾಲ ಈ ರೀತಿಯ ಕ್ರೀಡಾಕೂಟವನ್ನ ಮಾಡೋದಕ್ಕೆ ಅವರಿಗೆ ಭಗವಂತ ಶಕ್ತಿಯನ್ನು ಕೊಡ್ಲಿ. ನಾವೆಲ್ಲ ಅವರ ಜೊತೆಗೆ ನಿಂತು ಅನಿವಾರ್ಯ ಸಂದರ್ಭಗಳಲ್ಲಿ ಈ ರೀತಿಯ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸತಕ್ಕಂತಹ ಜವಾಬ್ದಾರಿ ಕೂಡ ನಮ್ಮೆಲ್ಲರ ಮೇಲಿದೆ ಅನ್ನತಕ್ಕಂತಹ ವಿಚಾರವನ್ನ ಉಲ್ಲೇಖ ಮಾಡ್ತಾ ರಾತ್ರಿಯ ತನಕ ಬೇರೆ ಬೇರೆ ಸ್ಪರ್ಧೆಗಳ ಜೊತೆಗೆ ಈ ಕಾರ್ಯಕ್ರಮ ಸಂಪನ್ನಗೊಳ್ಳಲಿಕ್ಕಿದೆ. ಸಂಜೆಯ ತನಕ ನಡೆಯತಕ್ಕಂತಹ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವೆಲ್ಲರೂ ಭಾಗವಹಿಸಿ ಈ ರೀತಿಯ ಕ್ರೀಡಾ ಚಟುವಟಿಕೆಗಳಿರ್ಬೋದು, ನಮ್ಮ ಸಂಸ್ಕೃತಿಯನ್ನ ಉಳಿಸತಕ್ಕಂತಹ ಕೆಲಸ ಕಾರ್ಯಗಳಿಗೆ ಶಕ್ತಿಯನ್ನ ಕೊಡಬೇಕು. ಮುಂದಿನ ದಿವಸಗಳಲ್ಲಿ ಕೂಡ ಈ ಭಾಗದಲ್ಲಿ ದೊಡ್ಡದಾಗಿರ್ತಕ್ಕಂತಹ ಈ ರೀತಿಯ ಗ್ರಾಮೀಣ ಕ್ರೀಡೆಗಳು ಮತ್ತು ಗ್ರಾಮೀಣ ಚಟುವಟಿಕೆಗಳಿಗೆ ಶಕ್ತಿಯನ್ನ ಕೊಡುವಂತಹ ಕೆಲಸ ಕಾರ್ಯವನ್ನ ನಾವೆಲ್ಲ ಮಾಡೋಣ ಅಂತಕ್ಕಂಥ ಆಶಯದ ಜೊತೆಗೆ ಈ ಕೆಸರಡೊಂಜಿ ದಿನ ಕ್ರೀಡಾಕೂಟ ಮತ್ತು ಕಂಬಳ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ನಿಮ್ಮ ಜೊತೆಗೆ ನೀವು ಮಾಡತಕ್ಕಂತ ಎಲ್ಲ ಕೆಲಸ ಕಾರ್ಯಗಳ ಜೊತೆಗೆ ನಾವು ಕೂಡ ಜೊತೆಯಾಗಿ ಇದ್ದೇವೆ ಅನ್ನತಕ್ಕಂತ ವಿಚಾರವನ್ನ ಉಲ್ಲೇಖ ಮಾಡ್ತಾ ಕಾರ್ಯಕ್ರಮಕ್ಕೆ ಶುಭವನ್ನ ಹಾರೈಸ್ತಾ ಇದ್ದೀನಿ. ಶ್ರೀಯುತ ಗಿರೀಶ್ ಕುಮಾರ್ ಅವರು ಅರುಣ್ ಕುಮಾರ್ ಪತಿಲ್ ಅವರಿಗೆ ಶಾಲನ್ನು ಹಾಕ್ತಿದ್ದಾರೆ. ಜನಾರ್ದನ ಪೂಜಾರಿ ಅವರಿಗೆ ನಿವೃತ್ತ ಉಪ ತಹಸೀಲ್ದಾರ್ ರಾಮಣ್ಣಗೌಡ ಅವರು, ಹಾಗೆ ASI ಅವರಿಗೆ ಅಚ್ಯುತ ಮಾಸ್ಟರ್ ಅವರು. ಜಗನ್ನಾಥ ಪೂಜಾರ್ದೇನಾ ಕೂಡ 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 ಬೇರೆ ಜನ ಬಿರೋದು ತೋಳಿಗಳು ಬಲ ಜನ ಬಲ ಜನ ಬಲ ಬಲ ಉಳ್ಳೇರಿ ಅರಪ್ಪಾಡಿ ಏನು ಬುಧಾರಿಕ ಚೆನ್ನ ಮಾಡಲಿ
ಕಂಬಳದ ಈ ಕೂಟಗಳು ವೇಷಪಾಟನಗಳು ಜೀವನ್ ಗೌತಮ್ ಚಿಂತನ್ ಮಂಡ್ಯ ಅದೇ ರೀತಿ ತಾಸವಾದನ ಮಂದಿರಗಳು ಸಾರಕುಟೇಲು ಬ್ರದರ್ಸ್ ಮುಗ್ಲೆಗೆ ಶ್ರೀ ಪಂಚಲಿಂಗೇಶ್ವರ ಜನಪದ ಸಂಘದ ಪರವಾದ ಧನ್ಯವಾದ ಸಮರ್ಪಣೆ ಮಾಡುವುದಿಲ್ಲ. ಸುನೀಲ್ ಕುಮಾರ್ ಕಲ್ಲಡ್ಕ ಮತ್ತು ರಾಮಯ್ಯ ರೈ ಚೆಂಡೆ ವಾದನ ಮತ್ತಿನಾರ ಅರ್ಲ ಈ ಒಂದು ಕಂಬಳದ ಮೆರವಣಿಗೆಗೆ ಬುಲ್ಲೇರಿಯ ಕಟ್ಟದ ಮೇಲೆ ಬಾಲಕೃಷ್ಣ ಶೆಟ್ಟರ್ನ ಸುಸಂತ ಕನ್ನಡ ಪೊನ್ನೋಲಿನ ಕರನಡುಗುಣಂಚಿನ ಗೋಕುಲ ನಡೆದುಕೊಂಡು ಆರಂಭವಾದ ಸ್ವಲ್ಪ ಆಲ್ಟ ಹೊಂದಿದ್ದಾರೆ ಮೂಲ KA-19Z ರಘುನಾಥ್ ಪೂಜಾರಿ ರಾಜೇಶ್ ಕೃಷ್ಣಪ್ಪ ಸಾಲ್ಯ ಜತ್ತಲ್ಲ ನಾರಾಯಣ ರೈ ಬಿಡುಗಡೆ ಸಾಲಬಾರದು ಜೋಡಿಸಲು ಬಂದಿದ್ದೇನೆ ಕಡಬ ಅಂಗಡಿ ಮೇಲೆ ಜವಣಿಯರು ಜತ್ತಲ್ಲ ಅಂಗಡಿ ಮನೆ ಸಬ್ಜಿ ವಿಭಾಗದ ಕಡಬ ಅಂಗಡಿ ಮನೆ ಜವಣಿ ನಮ್ಮ ಜವಣಿಯರ್ನ ಸಬ್ಜೂನಿಯರು ಜತ್ತಿಯರು ಗೊತ್ತರು ಸೌಳೂರ್ನಾಡು ಬಿಟ್ಟು ಜಗನ್ನಾಥ್ ಪೂಜಾರಿ ಜಾಸ್ತಿಯರು ಬಿಟ್ಟು ಜಗನ್ನಾಥ ಪೂಜಾ ಜೂನಿಯರ್ ವೇದಿಕೆಯ ಕೈತಲೆ ಬರೆದು ಮಾಡಿದ್ದಾನಲ್ಲ
ಮಾತು ಗುಂಪುಂಡ ಇದು ಮಾತ ಬಂತೊಮ್ಮೆ ನಿಂತ ಬೋಡಾಯಿನ ಮಾತ ತೀರ್ಪುಗಾರರು ಮಾತ ಕೂಡಬಾರದು ಸಮಿತಿ ಬರ್ತದೆ ಕೆಲವು ಸ್ಪರ್ಧೆಯಲ್ಲಿ ಬಹುಮಾನ ಗುಂಪುಣಿಂದ ಒಟ್ಟುಗು ಕಂಬಳಲ್ಲ ಆಯೋಜನೆ ಬರ್ತದೆ ಕಂಬಳಡು ಸುರೂತ ಚಾನ್ಸ್ ಇರಲೇರು ಗಿಡದೊಳ್ಳೆರು ಕಡಬ ಅಂಗಡಿ ಮನೆ ನಂಬೋಜವಡೆ ನಿಕಡೆ ಎಕಡೆ ಮುಖ ಬರುದಿಲ್ಲ ನಂತದ ಬರೀ ಕುಂತ ಏರ್ಲ ಆಗ್ತದೆ ಇನ್ನು ಪೂರ ಏರ್ಲ ಎದುರು ಮಾಡಿಸಿ ಅಲ್ಲ ನೀಲಿ ಹಾಕಿದ್ದಾರೆ ಜೋಗಳು ಜೋಗಳು ಪೂರ ಬಿಡವು ಅಲ್ಲ ಏರ್ಲ ಎದುರು ಬರಿಯನ್ನೇ ಇದ್ದಿ ನಿಮ್ಮಣ್ಣ ಓ ತುಮಣ್ಣ ಹಲೋ ಹಲೋ ಹಾ ಟೈಮ್ ರೆಡಿ ಇಲ್ಲ ರೆಡಿ ಪೂರ ಎಕ್ಕರ ತಯಾರು ಉಳ್ಳ ನೀವು ಗುಡ್ಪುಳ ಬೇಲೆ ಸರಿ ಇಂಕ ಗುಡಿಯರ್ಲಿ ಹಾ ಕಡಬ ಅಂಗಡಿ ಮನೆ ನಮ್ಮ ಜವಣಿಯರು ಆತ್ಮೀಯವಾದ ಸ್ವಾಗತ ಮಾತುಗಳಿಂದ ಶ್ರೀಯುತ ಜಯಚಂದ್ರ ಸೇನಾಜೆ ಗೌರವಿಸಿಕೊಂಡಿಲ್ಲ ಕಡಬ ಅಂಗಡಿ ಮನೆ ದಿವಂಗತ ಕರಿಯಾ ಬೇರೆ ಇಲ್ಲ ಬೇರೆ ಅಂಗಡಿ ಮನೆ ಇಂಥವತ್ತನವು 1451 ಕರೆಕ್ಟ್ ಆಗಿರೋ ಮೈಯಲ ಭಾವ ಲಿಂಗಪ್ಪ ಪೂಜಾರಿನ ಸಬ್ಜು ನಿರ್ಮಾಣ ಮೂರು ಗಂಟೆಗೆ ಸರಿಯಾದ ಕೆಸರದ ಕಂಡರು ಏನು ಗಂಟೆ ತಿರ್ತೋಡಿ ಏನಲ್ಲ ಸ್ವಯಂ ಸೇವಕರು ಬಂದು ಏನು ಅಲ್ಪ ಜನ ಮೊಬೈಲ್ 3 ಗಂಟೆಗೆ ಸರಿಯಾದ ಅವು ಇರ್ಲೇ ಆಗ್ಲೇ ಸ್ಪೀಡ್ ಕಮ್ಮಿ ಆಗ್ಬಿಟ್ಟು ದಯದಿಗ್ಲೇ ಅಣ್ಣ ತಿರ್ಗಾಡು ಗಣಪತಿ ಇರುತ್ತಲ್ಲ ತಿರ್ಗಾಡು ಸತ್ಯದ ಬುಡಿಯಾರ ವಿರೋಧ ಇರಲಿ ಎದುರು ಇರ್ಲಿಕ್ಕೆ ಸಮಸ್ಯೆ ಇರಬಲ್ಲಿ ಭಾವ ಲಿಂಗಪ್ಪ ಪೂಜಾರ ಮಯ್ಯಾಲ ಭಾವ ಲಿಂಗಪ್ಪ ಪೂಜಾರನ ಹಲೋ ಇತ್ತವತ್ತನು 1995 ಪಟ್ಟದ ಮನೆ ಸಬ್ ಜೂನಿಯರ್ ವಿಭಾಗದ ನಾಳೆ ಚಾನ್ಸಲರ್ಲು ಮುಳ್ಳೇರಿಯ ಕಾರ್ಯ ಪಟ್ಟದ ಮನೆ ಬಾಲಕೃಷ್ಣ ಶೆಟ್ಟರು ನಾಯರದ ಜೂನಿಯರ್ ಚಾನ್ಸ್ ಹಾಜಿಬಾಲ್ ದಕ್ಕಲು ಅಡಿಬೋಳನ್ನ ತಲೆಬೈಲ್ ದಕ್ಕಲು ದೇಲಪಾಡಿ ಬೈಲ ದಕ್ಕಲು ಸವಣೂರು 4 ದಕ್ಕಲು ಮುಳ್ಳೇರಿ ಅಲಪಾಡಿ ದಕ್ಕಲು ಗುಟ್ಲ ಜಲ್ಲಡ್ಕ ದಕ್ಕಲು ಕಡಬ ಅಂಗಡಿ ಮನೆ ದಕ್ಕಲು ಈಗ ಎದುರೆದುರು ಬರ್ಬಾರ ಹಾ ಉಳು ಮಾತ್ರ ಬಿರವು ಹೋಗುವಳು ಬಾಕಿ ದೈಟ್ ಮಾತ್ರ ಅದಕ್ಕೆ ದುಡ್ಡು ಬರೋಣ ಕಂಬಳದಲ್ಪ ಮಾತ್ರ ದಂಡೆಗೆ ಕೈ ತರ ಬರೋದು ಶಿವನ್ ಬಿಡ ಬಾಕಿ ಜೀವನ ಮಾತ್ರ ಅದಕ್ಕೆ ದುಡ್ಡು ಬರೋದು ಸ್ವಲ್ಪ ಮಾತ್ರ ಹೆಜ್ಜೆ ಬಿರಬಹುದು
ಉಡುಪೇರಾ ಹಗ್ಗ ಜಗ್ಗಾಟ ಸ್ಪರ್ಧೆಗೆ ಭಾಗವಹಿಸೋಣ ಕೆಸರದ ಕಂಡ ಬೋರ್ಡ್ ಮಾಡಲಿಕ್ಕೆ ಏನಿಲ್ಲ. ಹಗ್ಗ ಜಗ್ಗಾಟದ ಸ್ಪರ್ಧೆಗೆ ಭಾಗವಹಿಸೋಣ ಸಹಕಾರ ಮಲ್ಪುರ ದೇವದಾಸ್ ದೇವದಾಸ್ ಅನುಭವಿ ಯೋಜನೆಯನ್ನು ಮಾತಾಡುವ ಜಿಲ್ಲೆದ ಎಲ್ಲರೂ ಕೆಸರುಗಟ್ಟೆಗೆ ಹೋಗಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಗಿಡಪುಣರು ಗಿಡ ಇದ್ದಾರೆ. ಪಟ್ಟದ ಮನೆ ಪಟ್ಟದ ಮನೆ ಇತ್ತವತ್ತನೆಯ ಸಮಯ 14:50. 14.5 ಕರೆಕ್ಟ್ ತಯಾರಂಗಿಲ್ಲ. ದೊಡ್ಡಮಲೆ ದೊಡ್ಡ ಮನೆ ವಸಂತ ಕೌಡ್ರಿನ ಸಬ್ ಜೂನಿಯರ್ ವಿಭಾಗದ ಬಲಿ ಬರುಮಲೆ ದೊಡ್ಡ ಮನೆ ವಸಂತಗೌಡನ ಬರುಮಲೆ ದೊಡ್ಡ ಮನೆ ವಸಂತಗೌಡನ ಸಬ್ ಜೂನಿಯರ್ ಚಾನ್ಸ್ನ ಇತ್ತ ಬಂದರು. ಸಮಯ 15:60. ಬರ್ತಿರಲಿ ವಿಟ್ಲ ಜಲ್ಲಡ್ಕ ಪೂರ್ಣಿಮಾ ಶ್ರವಣ್ ಕುಮಾರ್ ಏನ ವಿಟ್ಲ ಜಲ್ಲಡ್ಕ ಪೂರ್ಣಿಮಾ ಶ್ರವಣ್ ಕುಮಾರ್ ಏನ ಇತ್ತ ಬಂದ ಸಮಯ 15:58. 15.58. ಜಲಪಾಡಿ ಗೋಲ್ಕರ್ಕ ಮೊಹಮ್ಮದ್ ಸಾವ್ಕರ್ ಸಬ್ ಜೂನಿಯರ್ ವಿಭಾಗದ ಕಡೆ ಜಲಪಾಡಿ ಗೋಲ್ಕರ್ಕ ಮೊಹಮ್ಮದ್ ಸಾವ್ಕರ್ ಜಲಪಾಡಿ ಗೋಲ್ಕರ್ಕ ಹದಿನೇಳು 80. 17.80. 17.80.
17.80 ತಲೆಬೈಲು ಅಬ್ದುಲ್ ರೈಮಾನ್ ಇರಲಿ ಬತ್ತೀಜ ಕರೆಕ್ಟ್ ದೇಲಪಾಡಿ ಮೈಯಲು ಉಮೇಶ್ ಸುವರ್ಣರ್ ಸವಣೂರು ನಾಲ್ಗುತ್ತು ಜಗನ್ನಾಥ್ ಪೂಜಾರ್ ಬುಳ್ಳೇರಿಯ ಅಡಪ್ಪಾಡಿ ಸಾಂಬಾವಿ ಚಂದ್ರಶೇಖರ್ ವಿಟ್ಲ ಜಲ್ಲಡ್ಕ ಪೂರ್ಣಿಮಾ ಶ್ರವಣ್ ಕುಮಾರ್ ಕಡಬ ಅಕ್ಕಡಿ ಮನೆ ಕೃಷ್ಣಾನಂದ ನಿವಾಸ ನಾಗೇಶ್ ಕೃಷ್ಣ ಗೋಸಾಳ್ಯರ್ ಸಾರ್ವಜನಿಕ ವಿಭಾಗದ ಆಂಜನಗಳ ಬಲ್ಲವೈಪನ ಗ್ರೂಪ್ 10 ನಿಮಿಷದ ಇವನ್ನ ಕೆಸರದ ಕನ್ನಡ ನಡೆಸಿಕೊಂಡು ನೆಟ್ಟು ಭಾಗವಹಿಸಿದ ಐನಾ ಬೇಗ 10 ನಿಮಿಷದ ಕೆಸರದ ಕನ್ನಡ ಬರಲು ಆ ವೈರ್ ಕರೆಂಟ್ ಉಂಟು ಜಾಗ್ರತೆ ಆ ವೈರ್ಗೆ ತೋರಿ ಕೊಡ್ತೀಯಲ್ಲ ಕರೆಂಟ್ ಬರ್ಬಿಟ್ಟು ಮುಂದೊಂದು ವರ ದಂಡೆ ಕ್ಲಿಯರ್ ಮಾಡ್ಕೊಂಡು ದಂಡೆಗೆ ಎದುರು ಬರೋಡ್ಚೆ ಬಿಡಲಿ ರೆಡಿ ಅಂತ ಹಾ ತಲೆಬೈಲು ಅಬ್ದುಲ್ ರೈಮಾನ್ ತಲೆಬೈಲು ಅಬ್ದುಲ್ ರೈಮಾನ್ ಏರ್ಗಳು ಪುಣ್ಯನಗಿಲ್ಲ ಅಲ್ಪನೆ ಟೀಮ್ ರಚನೆ ಅಂಜನಕಲ ವಿಭಾಗದ ಬಲ್ಲವೈಪುನ ನೆಕ್ ಭಾಗವಹಿಸನಕ್ಲೆ ಆಯ್ನಾಕ್ ಬೇಕ ಅಡಿಗೆ ಬೋಲೆ ಅಲ್ಲ ಒಂಜನಕಲ ವಿಭಾಗದ ಸ್ಪರ್ಧೆ ಮುಗಿಯೊಂದು ಬರ್ತದೆ ಹತ್ತದ ಮನೆ ಬಾಲಕೃಷ್ಣ ಕರೆಂಟ್ ಬರ್ತಿಪ್ಪನ ಪುಣ್ಯರಿಯ ಕಾರಣ ಇಷ್ಟ ಬರ್ತಿದ ಸಮಯ 13:25 16:65 ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು ಅನುಭವಿ ಅಧ್ಯಾಪಕ ವೃಂದದಿಂದ ಬೋಧನೆ ವಿಶಾಲ ಜ್ಞಾನ ಭಂಡಾರವನ್ನ ಹೊತ್ತ ಗ್ರಂಥಾಲಯ ವಿಶಾಲವಾದ ಪ್ರಯೋಗಾಲಯಗಳು ನೀಟ್ ಜೆಇಇ ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ಐಎಎಸ್ ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM ಕಾಲೇಜು ಬಸ್ ವ್ಯವಸ್ಥೆ ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು ಪ್ರತಿ ವರ್ಷವೂ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಗೈಯುತ್ತಿರುವ ವಿದ್ಯಾರ್ಥಿ ಸಮೂಹ ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು ವಿಜ್ಞಾನ ವಿಭಾಗ ಪಿಸಿಎಂಬಿ ಪಿಸಿಎಂಸಿ ಪಿಸಿಎಂಎಸ್ ಪಿಸಿಎಂಎ ವಾಣಿಜ್ಯ ವಿಭಾಗ ಎಸ್ಸಿಬಿಎ ಎಸ್ಸಿಬಿಎ ಇಸಿಬಿಎ ಕಲಾ ವಿಭಾಗ ಎಚ್ಇಪಿಎಸ್ ಭಾಷೆಗಳು ಇಂಗ್ಲಿಷ್ ಕನ್ನಡ ಹಿಂದಿ ಸಂಸ್ಕೃತ ವಿವೇಕಾನಂದ ಪದವಿ ಪೂರ್ವ ಕಾಲೇಜು ನೆಹರು ನಗರ ಪುತ್ತೂರು 80737
00468 8105072386. Website www.vivekanandapuc.com. ಸುದ್ದಿ ಚಾನಲ್ ಕ್ಷಣ ಕ್ಷಣದ ಸುದ್ದಿಗಾಗಿ